ಉದ್ಯೋಗಕ್ಕಾಗಿ ಅದೆಷ್ಟೋ ಜನ ವಿದೇಶಕ್ಕೆ ಪ್ರಯಾಣ ಮಾಡ್ತಾರೆ. ಆದರೆ ಕುಟುಂಬ ಸಂಬಂಧಗಳನ್ನಾಗಲಿ ವಿದೇಶಿ ನೆಲದಲ್ಲಿ ಬದುಕು ಕಟ್ಟಿಕೊಳ್ಳೋದು ತುಂಬಾನೇ ಕಷ್ಟ. ಹಾಗೆ ದುಡಿಮೆಗಾಗಿ 6 ವರ್ಷಗಳ ಹಿಂದೆ ಸೌದಿಗೆ ಹೋದ ಈಕೆ ಮರಳಿ ಜೀವಂತವಾಗಿ ತವರೂರಿಗೆ ಬಂದಿಲ್ಲ. ಆಕೆ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗಿದೆ. ವಿದೇಶಿ ಆಸ್ಪತ್ರೆಯಲ್ಲಿ ದಾದಿಯಾಗಿ ಕೆಲಸ ಮಾಡ್ತಿದ್ದ ಆಕೆ ಸಾವು ಹೇಗಾಗಿದೆ ಅನ್ನೋದು ಇನ್ನೂ ಕೂಡ ನಿಗೂಢ. ಉಡುಪಿಯಲ್ಲಿ ಇರುವ ಆಕೆ ಮೃತದೇಹ ಭಾರತಕ್ಕೆ ತಲುಪಲು ಆಕೆ ಕುಟುಂಬ ಪರದಾಡ್ತಾ ಇದೆ. ಈಕೆಯ ಹೆಸರು ಹೆಜಲ್ ಜ್ಯೋತ್ಸ್ನಾ. ಮೂಲತಃ ಉಡುಪಿಯ ಶಿರ್ವ ಗ್ರಾಮದ ಕುತ್ಯಾರಿನವರು. 4 ವರ್ಷಗಳ ಹಿಂದೆ ಅಶ್ವಿನಿ ಮತಯಾಸ್ ಅವರ ಜೊತೆ ವಿವಾಹವಾಗಿದ್ರು. ಉದ್ಯೋಗ ನಿಮಿತ್ತ ಪತಿ ಹಿಂದೆ ದುಬೈನಲ್ಲಿದ್ರೆ ಆಕೆ ಕೂಡ ಸೌದಿ ಅರೇಬಿಯಾದಲ್ಲಿ ದುಡಿಮೆ ಮಾಡ್ತಾ ಇದ್ಲು. ಜ್ಯೋತ್ಸ್ನಾ 6 ವರ್ಷಗಳಿಂದ ಸೌದಿ ಅರೇಬಿಯಾದ ಆರೋಗ್ಯ ಇಲಾಖೆಯ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿದ್ರು. ಆದರೆ ಇದ್ದಕ್ಕಿದ್ದಂತೆ ಜ್ಯೋತ್ಸ್ನಾ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಹೆಜಲ್ ಜ್ಯೋತ್ಸ್ನಾ ಜುಲೈ 19ರ ತನಕ ಮನೆಯ ಜೊತೆ ದೂರವಾಣಿಯ ಸಂಪರ್ಕದಲ್ಲಿದ್ರು. ಆದರೆ ಆನಂತರ ಆಕೆ ಮನೆಗೆ ಬಂದಿದ್ದು ಆಘಾತ ನೀಡುವಂತಹ ಸುದ್ದಿ. ವಿದೇಶದಲ್ಲಿ ಜ್ಯೋತ್ಸ್ನಾ ಅವರ ಸಾವಿನ ವಿಚಾರ. ಸಾವಿನ ಸುದ್ದಿ ತಿಳಿದ ಆಕೆ ಕುಟುಂಬ ದಿಕ್ಕು ತೋಚದಂತೆ ಕುಳಿತಿದೆ. ಹೌದು, ಜುಲೈ 19ರಂದು ಜ್ಯೋತ್ಸ್ನಾ ಊರಿನಲ್ಲಿರುವ ಪತಿಗೆ ಕರೆ ಮಾಡಿ ಮಾತನಾಡಿದ್ರು. ಹೊರದೇಶದಲ್ಲಿರುವ ಜ್ಯೋತ್ಸ್ನಾ ಸಾವಿನ ವಿಚಾರ ಸಹೋದ್ಯೋಗಿಗಳ ಮೂಲಕ ಮನೆ ಮಂದಿಗೆ ತಿಳಿದಿದೆ. ಯಾವುದೇ ಅನಾರೋಗ್ಯವಿಲ್ಲದ ತನ್ನ ಪತ್ನಿ ಹೇಗೆ ಮರಣ ಹೊಂದ್ತಾಳೆ, ಆಕೆಗೆ ಆದದ್ದಾದ್ರೂ ಏನು, ಯಾವ ಮಾಹಿತಿಯೂ ಇನ್ನೂ ಕೂಡ ಸಿಕ್ತಿಲ್ಲ ಅಂತ ಅಶ್ವಿನ್ ಮತಯಾಸ್ ಅವರ ಆತಂಕ. ಮದುವೆಯಾಗಿ 4 ವರ್ಷಗಳೇ ಕಳೆದಿದ್ದು ಶಿರ್ವದಲ್ಲಿ ಹೊಸ ಮನೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ರು. ವಿದೇಶದಲ್ಲಿ ಕೆಲಸದಲ್ಲಿದ್ದ ಆಕೆಯ ಗಂಡ ಅಶ್ವಿನ್ ಮತಯಾಸ್ ಸದ್ಯ ಊರಿನಲ್ಲಿ ಮನೆ ಕಟ್ಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೊಸ ಮನೆ ನಿರ್ಮಾಣದ ನಂತರ ಪತ್ನಿ ಮನೆಗೆ ಬರ್ತಾಳೆ ಅನ್ನೋ ಅವರ ಕನಸು ಭಗ್ನವಾಗಿದೆ. ವಿದೇಶದಿಂದ ಆಕೆ ಮೃತದೇಹವನ್ನ ಭಾರತಕ್ಕೆ ತರೋದಕ್ಕೆ ಸದ್ಯ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ರವರ ಮೊರೆ ಹೋಗಿದ್ದಾರೆ. ಆದರೆ ಆಕೆ ಮೃತದೇಹ ಮಾತ್ರ ಇನ್ನೂ ತವರೂರಿಗೆ ಬಂದಿಲ್ಲ. ಸೌದಿ ಅರೇಬಿಯಾದಲ್ಲಿ 2 ದಿನ ಕೋರ್ಟ್ ರಜೆ ಇದ್ದ ಕಾರಣದಿಂದ ಮೃತದೇಹ ಭಾರತಕ್ಕೆ ಬರುವುದಕ್ಕೆ ತಡವಾಗ್ತಾ ಇದೆ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹಾಗೂ ಶಾಸಕ ರಘುಪತಿ ಭಟ್ ಮೃತದೇಹವನ್ನ ತರಿಸುವ ಭರವಸೆಯನ್ನ ನೀಡಿದ್ದಾರೆ. ವಿದೇಶದಲ್ಲಿ ನರ್ಸ್ ಕೆಲಸ ಮಾಡ್ತಾ ಇದ್ದ ಜ್ಯೋತ್ಸ್ನಾ ಸಾವಿಗೆ ಕಾರಣ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಸಾವು ಹೇಗೆ ಸಂಭವಿಸಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಆಪ್ತರು ಆಕೆಯ ಮೃತದೇಹವನ್ನ ಭಾರತಕ್ಕೆ ಕಳುಹಿಸುವ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಜೊತೆ ಮಾತುಕತೆ ನಡೆಸಿ ಹೆಚ್ಚಿನ ಮಾಹಿತಿ ಪಡೆಯುವುದಾಗಿ ಉಡುಪಿ ಜಿಲ್ಲೆಯ ಶಾಸಕರು ಭರವಸೆಯನ್ನ ನೀಡಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಮಹಿಳೆಯ ಕುಟುಂಬದ ವಿವರ ಪಡೆದು ಕುಟುಂಬದ ನೆರವಿನ ಭರವಸೆಯನ್ನ ನೀಡಿದ್ದಾರೆ. ಆದರೆ ಹೆಜಲ್ ಜ್ಯೋತ್ಸ್ನಾ ಸಾವಿನ ಕಾರಣ ತಿಳಿಯದೆ ದುಃಖದಲ್ಲೇ ದಿನ ಕಳೆಯುವಂತಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ.